ಹಲೋ, ನಮಸ್ತೆ. ಯಾರಿದ್ದರೆ ಮಾತಾಡಿ. ವನಸಾಂಡ ವನಸಾಂಡ ದಾದ ತಿಂತಾರೆ. ಕ್ಲಾಸ್ ಇಜ್ಜಾ? ನಮಸ್ತೆ ಲಕ್ಕಿ, ಹೇಗಿದ್ದೀರಿ? ಮತ್ತೆ ಏನು ವಿಶೇಷ? ಬಿಗ್ ಫ್ಯಾನ್. ಓ ಬಾ, ಹಿಂಗಿತ್ತು ಈತ ಸೆಕೆ ಆಗ್ತಿತ್ತು ಇಷ್ಟೊತ್ತು. ಈಗ ಸ್ವಲ್ಪ ತಂಪಾಗ್ತಾ ಉಂಟು, ಫ್ಯಾನ್ ಬಂತಲ್ಲ, ದೊಡ್ಡ ಫ್ಯಾನ್. ಬಕ್ಕ ದಾಲ್ ತಿಂದಾರೆ ಕ್ಲಾಸ್ಡ್. ಏನು ತಿಂದಿ? ಊಟ ಊಟ ಆಯಿತು ಲಕ್ಕಿ. ಚಿಕನ್. ನಿಮಗೆ ಎಂತ? ನಮಗೆ ಎಂತ ಗೊತ್ತುಂಟ, ರಾಗಿ ಮುದ್ದೆ ಮತ್ತು ಚಿಕನ್ ನಮಗೆ. ನಿಮಗೆ ಎಂತ? ಕ್ಲಾಸ್ ಡನ್ನಾ? ಇತ್ತೆ ಟೈಮ್ ಪಾಸಾ? ಪೆನ್ ತೆತ್ತಲ್ಲ, ಪೆನ್ ಅವ ಪೆನ್ ತೆತ್ತೊಂಡಾರ? ಆಟೋಗ್ರಾಫ್ ಬೇಕಾ? ಅದಕ್ಕೆ ಪೆನ್ ತಕೊಂಡು ಬಾ ಅಂತ ಹೇಳಿದ್ದು, ಆಟೋಗ್ರಾಫ್ ಬರೀಲಿಕ್ಕೆ. ಮಾತ್ರಲ್ಲ ಜಾಯ್ನ್ ಆರೆ ಪಣ್ಲೆಯ ಲೈವ್ಗೆ ಇರ್ನ ಕ್ಲಾಸ್ ತಕ್ಲೇನು. ಹಾಯ್ ಲಕ್ಕಿ. ಮಟನ್ ಸಾಂಬಾರ್, ರಾಗಿ ಮುದ್ದೆ. ನಿಂಗೆ ರಾಗಿ ಮುದ್ದೆಯಾ? ನಮಗೆ ಚಿಕನ್ ಸಾಂಬಾರ್ ಮತ್ತು ರಾಗಿ ಮುದ್ದೆ. ಪುಣ್ಯಗ್ತದೆ. ಏನು ಪುಣ್ಯನವರಿಗೆ ಕರಿ? ಚಿಕನ್ ಸುಕ್ಕವ, ಚಿಕನ್ ಫ್ರೈಡ್ ರೈಸಾ? ಅಲ್ಲ, ಎಂತ? ಚಿಕನ್ ಫ್ರೈಡ್ ರೈಸ್. ಎಸ್, ನಾನು ಹೇಳಿದ್ದು ಕರೆಕ್ಟ್ ಆಗಿದ್ರೆ. ಮತ್ತೆ ಇವತ್ತೇನು ಕೇಳಲಿಲ್ಲ ಅಣ್ಣ? ಕೇಳಿದ್ರಾ ಆಗ? ಹಾಕಿದ್ದೇನಲ್ಲ. ಓ, ಈಗ ಎಷ್ಟಾಯ್ತು ಟೈಮ್? ಲಕ್ಕಿಗೆ ತುಳು ಅರ್ಥ ಆಗ್ತದಾ? ಸ್ವಲ್ಪ ಆದರೂ ಅರ್ಥ ಆಗ್ತದಾ ಲಕ್ಕಿ? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ಅದಿತಿ ಹೇಗಿದ್ದಾರೆ? ನಮಸ್ತೆ ರೂಪಗೌಡ. ರೂಪನವರೇ, ನಿಮ್ಮ ಲೈವ್ ಎಲ್ಲ ಭಾರಿ ಚೆಂದ ಆಗ್ತದೆ. ನೀವೆಲ್ಲ ಮಾತಾಡೋದೆಲ್ಲ ತುಂಬ ಖುಷಿ ಆಗ್ತದೆ. ಎಲ್ಲರಾದ್ರೂ ಆತ್ಮೀಯವಾಗಿ ಮಾತಾಡ್ತೀರಿ, ಅದು ಒಂಥರ ತುಂಬ ಖುಷಿ ಆಗ್ತದೆ ಎಲ್ಲರಿಗೆ ಸಹ. ನವೀನ್ ಕುಮಾರ್, ನಮಸ್ತೆ ನವೀನ್ ಕುಮಾರ್ ಅವರೇ. ಕಂಬಾರ್ ನವೀನ್ ಕಂಬಾರ್. ಎಲ್ಲಿರೋದು ನವೀನ್ ಕಂಬಾರ್ ಅವರೇ? ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ನಿಮಗೆ ಸಹ ಸಾಯಿರಾಮ್. ಜಾಧವ್, ಅಜಯ್ ಜಾಧವ್. ಎಲ್ಲಿ? ಕಹಾಸೆ ಅಕ್ಕ ಮಾತಾಡಿ. ನಾ ಮಾತಾಡ್ತಿದ್ದೇನಲ್ಲ, ಕೇಳ್ತದಲ್ಲ? ರೂಪಾ, ಕೇಳ್ತಾ ಉಂಟಾ? ಅಜಯ್ ಜಾಧವ್, ಎಲ್ಲಿಯವರು ನೀವು? ಅಯ್ಯೋ, ಹೌದಾ? ನಮ್ಮದು ಇಲ್ಲಿ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಕರ್ಮ. ಈಗ ಈಗ ಸರಿ ಉಂಟಾ? ಈಗ ಸರಿ ಆಯ್ತಾ ರೂಪ? ಸಾಯಿರಾಮ್. ಹಾಯ್ ಅಕ್ಕ. ಇಷ್ಟೊತ್ತು ಇಲ್ಲ, ಇವಾಗ ಓಕೆ. ಹೌದು, ನಾನಂದರೆ ಹೊರಗಡೆ ಹೋದರೆ ನಾನು ರೈಟಿಂಗ್ಸ್ ಕಾಣೋದಿಲ್ಲ, ಒಳಗಡೆ ಬಂದರೆ ನೆಟ್ವರ್ಕ್ ಸಿಗೋದಿಲ್ಲ. ಅದಕ್ಕೆ ನಾನಿಲ್ಲಿ ನಡುವಲ್ಲಿ ನಿಂತ್ಕೊಂಡಿದ್ದೇನೆ ಸ್ಟೆಪ್ ಹತ್ರ. ಸಾಯಿರಾಮ್ ಸಾಯಿರಾಮ್. ನೀವು ಬರುವಾಗ ನಮಗೆ ಸಾಯಿಬಾಬಂದೆಲ್ಲ ನೆನಪಾಗ್ತಿರ್ತದೆ.
ಹಾಯ್ ಲಕ್ಕಿ. ಏನು ಎಲ್ಲಿ ಆಚೆ ಡ್ಯೂಟಿಯಲ್ಲಿ ಆಚೆ ಹೋದ್ಯಾ ಮಿಡ್ಲಲ್ಲಿ? ನೋಡಿ ರೂಪಾ ಅವರು ಬಂದಿದ್ದಾರೆ. ರೂಪಾ ಕನೆಕ್ಟ್ ಆಗಿದ್ದೀರಾ ಲಕ್ಕಿಯನ್ನು? ಲಕ್ಕಿ ರೂಪಾ ಅವರ ಲೈವಿಗೆ ಇದು ಜಾಯಿನ್ ಆಗು. ಸೂಪರ್ ಬಿಡಿ. ಅಯ್ಯೋ ಏನು ಓಕೆ ಲೈಕ್ ಡನ್ನಾ, ಗುಡ್ ಬಾಯ್. ಮತ್ತೆ ಹೇಗೆ ಉಂಟು ಇವತ್ತಿನ ದಿನ ಎಲ್ಲ ಲಕ್ಕಿದು? ಕನೆಕ್ಟ್ ಆಗಿದ್ದಾರೆ ಅನಿಸುತ್ತೆ. ಹೌದಾ? ಬೆಲ್ ಬಟನ್ ಕನೆಕ್ಟ್ ಆದರೆ ಸಾಕಾಗೋದಿಲ್ಲ, ಬೆಲ್ ಬಟನ್ ಒತ್ತಬೇಕು, ಆಲ್ ಅಂತ ಕೊಡಬೇಕು, ಆಗಲೇ ನೋಟಿಫಿಕೇಶನ್ ಬರೋದು. ಇನ್ನೇನಕ್ಕ, ಎಲ್ಲ ನಿಮ್ಮದೇ. ಇವತ್ತೆಂತ ನಿಮಗೆ ಸ್ಪೆಷಲ್ ರೂಪನವರಿಗೆ? ಇವತ್ತಾದರೂ ನಾನ್ ವೆಜ್ ಮಾಡಿದ್ರಾ? ಅಯ್ಯೋ ನಿನ್ನೆ ಲೈವ್ ಇತ್ತು. ಎಂತ ಅಯ್ಯೋ ನಿನ್ನೆ ಲೈವ್ ಥರ್ಡ್ ಅಂಡ್ ಸೆಕೆಂಡಾ? ಅರ್ಥ ಆಗಲಿಲ್ಲ. ಎಂಡ್ ಆಗೋಯ್ತು. ಈ ಅನ್ನು ಉಲ್ಟಾದ್ದು ಬರೆದದ್ದು. ಎಂಡ್ ಆಗೋಯ್ತು ನಿನ್ನೆ ನಂದು. ಯಾಕೆ ಅದು ವಾಚಾರ್ ಸಿಗೋದಿಲ್ವಾ ಹಾಗಾದರೆ? ಜಗಜ್ಜಾಲಪಾಲ. ನಾಳೆ ಥರ್ಸ್ಡೇ, ಇವತ್ತು ಮಾಡಿದರೆ ಉಳಿದು ಬಿಡುತ್ತೆ. ಅದಕ್ಕೆ ಹಾಗೆಯಾ? ನಾಳೆ ತಿನ್ನೋದಿಲ್ಲಲ್ಲ? ಓಕೆ ಓಕೆ. ಡೌಟ್ ಅಂತಿದ್ದಾರೆ. ಅದು ನಿಮಗೆ ಕ್ಲೋಸ್ ಆಗುವಾಗ ಏನಾದರೂ ಡನ್ ಅಂತೆಲ್ಲ ಬರಲಿಲ್ವಾ? ಡನ್ ಬರದಿದ್ದರೆ ಸಹ ಬರ್ತದೆ, ನನ್ನ ಲೆಕ್ಕದಲ್ಲಿ ಬರ್ತದೆ. ನಾನು ಕೆಲವೊಂದು ಸಾರಿ ಮಿಡ್ಲಲ್ಲಿ ಬೈ ಮಿಸ್ಟೇಕ್ ಆಫ್ ಆದರೆ ಸಹ ಅಲ್ಲಿ ಪ್ರೊಸೆಸಿಂಗ್ ಅಂತ ಬರ್ತಾ ಇರ್ತದೆ ನನ್ನದು ಲಿಸ್ಟಲ್ಲಿ. ಮತ್ತು ನಾನು ಹೋಗಿ ಪುನಃ ಡಿಲೀಟ್ ಮಾಡೋದು ಅದನ್ನು. ಮತ್ತೆಂತ ಮಾಡೋದು? ಲಕ್ಕಿ ಹೇಳ್ತಿದ್ದಾರೆ, ಅಕ್ಕ ನಂದು ಇನ್ನೂ 99 ಇದೆ. ಸೊ ನಾನು ಅದೇ ನೋಡ್ಬೇಕಂತ ಯೋಚಿಸಿದ್ದು, ಮರ್ತೈತು. ಇನ್ನೊಂದಾಗಬೇಕಾ? ನೋಡು, ಅದಾಗ್ತದೆ ಇವತ್ತು ಮಾಡುವ. ಆಗ ಕೆಲವರು ಬಂದರು ಮಾರೆ, ಎಲ್ಲಿ ಹೋದರು? ಇಬ್ಬರು ಮೂವರಿದ್ದರು ಇಲ್ಲಿ ಲೈವಲ್ಲಿ. ನವೀನ್ ಕಂಬಾರ್. ಯಾರು ನವೀನ್ ಕಂಬಾರ್? ಹೋದ್ರ ಅಂತ ಬಂದಿದ್ರು ಇಬ್ಬರು ಲೈವಲ್ಲಿ. WH 7 ಡೇಸ್ಗೊಮ್ಮೆ, 1 ವೀಕಿಗೊಮ್ಮೆ ಆ್ಯಡ್ ಆಗ್ತಾ ಇರ್ತದೆ. ಅಂದರೆ ಅವರು ಮೊದಲೆಲ್ಲ ಆಗಾಗಲೇ ಆ್ಯಡ್ ಆಗ್ತಿತ್ತಂತೆ. ಈಗ ಅಂದರೆ ಒಂದು 2-3 ತಿಂಗಳಿಂದ 1 ವೀಕ್ ತಗೊಳ್ತಾರೆ. ಅಂದರೆ ಅವರಿಗೆ ಕರೆಕ್ಟ್ ನೋಡ್ಲಿಕ್ಕೆ ಉಂಟಂತೆ. ಅದೇನಾದರೂ ಕೆಲವು ಅಂತ ಫೇಕ್ ಐಡಿಯಿಂದ ನೋಡ್ತಾರೆ ವೀಡಿಯೋಸ್ ಎಲ್ಲ, ಅದನ್ನೆಲ್ಲ ಕರೆಕ್ಟ್ ನೋಡಿ ಅವರು ಆ್ಯಡ್ ಮಾಡೋದು, ಮಿಸ್ಟೇಕ್ ಆಗಬಾರ್ದು ಅಂತ. ಫೇಕ್ ಐಡಿಯಿಂದ ನೋಡಿದರೆ ಅದು ಲೆಸ್ ಆಗ್ತದೆ. ಲೆಟ್ ಮೀ ಸಿ ಯೋರ್ ಫೇಸ್ ಸ್ಕ್ಯಾಮ್. ಹೂ ಆರ್ ಯು ಫ್ರಮ್? ವೇರ್ ಆರ್ ಯು ಫ್ರಮ್? ಪ್ರತಿದಿನ ಆಗಲ್ವಾ? ಪ್ರತಿದಿನ ಆಗ್ತದೆ. ಅಂದರೆ ಇವತ್ತು ಲೈವ್ ಮಾಡಿದ್ದು ನೆಕ್ಸ್ಟ್ 7 ದಿನ ಬಿಟ್ಟು ಆ್ಯಡ್ ಆಗೋದು ಅದು. ಈಗ ಇವತ್ತು ಆ್ಯಡ್ ಆಗ್ತದಲ್ಲ WH, ಅದು ನಿಮ್ಮದು 7 ದಿನ ಹಿಂದೆದು ಆ್ಯಡ್ ಆಗ್ತಾ ಇರ್ತದೆ. ಆಗಾಗಲೇ ಆ್ಯಡ್ ಆಗೋದಿಲ್ಲ, 7 ಡೇಸ್ ತಗೊಳ್ತಾರೆ. ಅದರಲ್ಲಿ ಹಾಕಿದ್ದಾರಲ್ಲ ಸೈಡಲ್ಲಿ, ಎಷ್ಟನೇ ಡೇಟ್ ಇದು ಆ್ಯಡ್ ಆಯಿತು ಇವತ್ತು ಅಂತ ಅದರ ಮೇಲೆ ಹಾಕಿದ್ದಾರೆ. ವಾಚ್ ಹಾರಿದ ಮೇಲೆ ಹಾಕಿದ್ದಾರೆ ನೋಡಿ, ಗೊತ್ತಾಗ್ತದೆ ಆಗ. ಪ್ರತಿದಿನ ಆಗಲ್ಲ. ಹೌದು. ಹೌದಾ? ಏನೋ ಗೊತ್ತಿಲ್ಲ. ಲಕ್ಕಿ 100 ಆಯಿತಾ ನೋಡಿ? ಓ ಆಯಿತಾ ರೂಪಾ, ನೀವು ಕೊಟ್ರಾ 100?
ಸಾಯಿ ರಾಮ್ ಸಾಯಿ ಶ್ಯಾಮ್ ಸಾಯಿ ಭಗವಾನ್. ಲಕ್ಕಿ ಇವಾಗ ಆಯಿತು ಅಕ್ಕ. ಓ ಕಂಗ್ರ್ಯಾಚುಲೇಷನ್ಸ್ ಲಕ್ಕಿ, ಕಂಗ್ರ್ಯಾಚುಲೇಷನ್ಸ್. ನಾಳೆಯಿಂದ ಲಕ್ಕಿ ಲೈವಿಗೆ ಬರ್ತಾ ಇದ್ದಾರೆ. ಲಕ್ಕಿ ಈಸ್ ವೆಲ್ಕಮ್ ಟು ಲೈವ್. ಲಕ್ಕಿ ಕಿಟ್ಟು ಬಂದೆ. ಕಿಟ್ಟು ಯಾರು? ವಿಡಿಯೋ ಲೈವ್ ಆದಮೇಲೆ ನೋಡ್ತೀನಿ. ಓಕೆ, 50 ಆದರೆ ಸಾಕಲ್ವ ಲೈವ್ಗೆ? ಹೌದು, ನಾನು ಹೇಳಿದ್ದೆ 50 ಆಗುವಾಗಲೇ ಹೇಳಿದ್ದೆ. ಅವನು ಬೇಡ 100 ಆಗಲಿ ಅಂತ ಹೇಳಿದ ಅಲ್ಲ, ಕೊಟ್ಟು. ನಾನೆಂತ ಕಿಟ್ಟು ಮಗುವಿದೆ ಹೆಸರು? ನಿಮ್ಮ ಮಕ್ಕಳದ ಹೆಸರು ಎಂತ ರೂಪ? ಲಕ್ಕಿ ರೂಪಕ್ಕನಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಲಕ್ಕಿ. ಓಕೆ, ರೂಪ ಎಲ್ಲರಿಗೆ ಸಪೋರ್ಟ್ ಮಾಡ್ತಾರೆ ಪಾಪ ಅಲ್ಲ. ನಾನು ಕೆಲವರ ಲೈವ್ಗೆ ಹೋಗ್ತೇನೆ, ಮೆಸೇಜ್ ಹಾಕ್ಲಿಕ್ಕೇನೆ ಆಗೋದು. ಲೈವಲ್ಲಿ ಇಟ್ಟು ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಲೈವ್ ಆಗ್ತೇನೆ. ನಾನು ಬಂದದ್ದು ಸಹ ಗೊತ್ತಾಗೋದಿಲ್ಲ ಕೆಲವರಿಗೆ ಲೈವಿಗೆ. ಟೈಪ್ ಮಾಡುವಾಗ ಬಡ್ಡಿದ್ದು ಹಿಂಗೆ ಆಗೋದು. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಸುಷ್ಮಾ ಅವರು ಬಂದರು. ಕಾವ್ಯ ನವ್ಯ ಕುಕಿಂಗ್ ಚಾನಲ್ ಅವರು ಸುಷ್ಮಾ ಆಯ್ತು ಅವರ ಹೆಸರು. ನಾನು ಚೆನ್ನಾಗಿದ್ದೇನೆ, ಊಟ ಸಹ ಆಯಿತು. ಮುದ್ದೆ ಮತ್ತು ಚಿಕನ್ ಸಾಂಬಾರು ಮಾಡಿದ್ದು. ನಿಮಗೆಂತ? ತುಂಬ ದಿನ ಆಯ್ತಲ್ಲ, ಮೊನ್ನೆಮ್ಮೆ ಬಂದು ಹೋದ್ರ ಅಂತ. ಕನೆಕ್ಟ್ ಆಗಿ ಆಯ್ತಾ ಇಬ್ಬರು ಸಹ? ನಿಮ್ಮದು ಸುಷ್ಮಾ ಅವ್ರದ್ದು ಸಹ ವೀಡಿಯೋಸ್ ಎಲ್ಲ ಒಳ್ಳೆ ಉಂಟು, ಅವರಿಗೆ ಸಪೋರ್ಟ್ ಮಾಡಿ. ಮತ್ತು ರೂಪನವರಿಗೆ ಹೇಳೋದು, ಸುಷ್ಮಾ ಇದ್ದಾರಲ್ಲ, ಕಾವ್ಯ ನವ್ಯ ಅಂದರೆ ಅವರ ಮಕ್ಕಳ ಹೆಸರು. ಅವರ ವೀಡಿಯೋಸ್ ಸಹ ತುಂಬ ಒಳ್ಳೆ ಉಂಟು, ಸ್ಟ್ಯಾಂಡರ್ಡ್ ಉಂಟು ವೀಡಿಯೋಸ್ ಎಲ್ಲ. ಸಪೋರ್ಟ್ ಮಾಡಿ. ಇಟ್ಸ್ ಓಕೆ ಲಕ್ಕಿ. ಲಕ್ಕಿ ಎಲ್ಲಿ ಹೋದ್ರ? ಲಕ್ಕಿ ಡ್ಯೂಟಿಯ ನಡುವಲ್ಲಿ ಜಾಯ್ನ್ ಆಗ್ತಾನೆ ಪಾಪ. ನೀನು ಇರಲಿಲ್ಲ ಅಲ್ಲ ಆಗ ಹೇಳುವಾಗ ರೂಪ. ಲಕ್ಕಿ ಆದರೆ ಹೇಳಿದ್ದೆ ನಾನು. ಮುದ್ದೆ ತಿಂತೀರಾ ರೂಪ? ಮುದ್ದೆ ಎಲ್ಲ ತಿಂತೀರಾ? ಲಕ್ಕಿ ಹೇಳ್ತಾರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೋಡಿ. ಓ ರಾಮ, ನಾನು ಏನು ಮಾಡೋದು? ರಾಮಚಂದ್ರ ಈ ನೆಟ್ವರ್ಕಿಗೆ ಏನು ಮಾಡೋದು? ಅಲ್ಲ, ಇಂಟರ್ನೆಟ್ ಖಾಲಿ ಆಗ್ತಾ ಬಂತ. ಖಾಲಿ ಆಗಲಿಕ್ಕೆ ಚಾನ್ಸ್ ಇಲ್ಲ. ಈಗ ಸರಿ ಉಂಟಾ? ಶೋರ್ಸಿಸ್ ಮಾಡ್ತೀನಿ. ಏನು ಅಕ್ಕ? ಓಹೋ, ಕಂಪಲ್ಸರಿಯಾ ಮುದ್ದೆ? ಗೌಡ್ರು ತಿನ್ನಬೇಕು, ಕಾನೂನಿದೆ. ಹೌದಾ? ಹೌದಲ್ಲ, ಇವರು ತಿಂತಾರೆ. ಯಾರು? ಕುಮಾರಸ್ವಾಮಿಯ ತಂದೆ ನೋಡಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಈಗ ಸಹ ಅವರು ಊಟ ಮಾಡಿದರೆ ಸಹ ಒಂದು ಮುದ್ದೆ ತಿಂತಾರಂತೆ. ಇಲ್ಲಂದ್ರೆ ಸಹ ನಾನು ಮುದ್ದೆ ಮೊದಲು ತಿಂತಿರಲಿಲ್ಲ, ಈಗ ಒಂದು ಸ್ವಲ್ಪ ಸಮಯದಿಂದ ತಿಂತಾ ಇದ್ದೇನೆ. ತುಂಬ ಒಂಥರ ಖುಷಿ ಆಗ್ತದೆ. ಲಕ್ಕಿ, ಈಗ ನೆಟ್ವರ್ಕ್ ಏನಾಗ್ತಾ ಉಂಟು? ಏನಾದರೂ ಪ್ರಾಬ್ಲಮ್ ಉಂಟಾ? ನಾನಿನ್ನು 1 ತಿಂಗಳು ಬೇಕು, ನಂದು 5G ಮೊಬೈಲ್ ತಗೊಳ್ಬೇಕು. ಇದು 4G ಆಗಿ ಹಾಗೆ ಆಗಿರ್ಬೋದು. ರೂಪಕ್ಕ, ನೀವು ಇರೋದು ಎಲ್ಲಿ? ರೂಪಕ್ಕ ಎಲ್ಲಿರೋದು ನೀವು ಅಂತ ಕೇಳ್ತಿದ್ದಾರೆ. ಅಕ್ಕ ಮ್ಯೂಟ್ ಇರ್ತೇನೆ, ಪಾಪು ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ. ಓಕೆ 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 ಓಕೆ. ಸುಷ್ಮಾ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಉಪ್ಪಗೌಡ ಬ್ಯಾಂಗ್ಳೂರ್ ಬ್ರದರ್.
ಇವರು ಸಹ ಬ್ಯಾಂಗ್ಳೂರೇ, ಲಕ್ಕಿ ಸಹ. ಇನ್ನೊಬ್ಬರು ಲೈವಿಗೆ ಎಕ್ಸ್ಟ್ರಾ ಆದರು ಜನ. ಲಕ್ಕಿ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಉಂಟಾ? ಇನ್ನು ನಂದು ನೆಟ್ವರ್ಕ್ ಇದುವೇ ನೆಟ್ವರ್ಕ್ ಫುಲ್ ಉಂಟಿಲ್ಲಿ. ಇದುವೇ 4Gದೇ ಪ್ರಾಬ್ಲಮ್. ಮತ್ತೆ ಮೋಡ ಅಲ್ಲ ಈಗ ಎಲ್ಲ, ಹಾಗೆ ಸೇರ್ಬೋದು. ಹಾಯ್ ಬ್ರದರ್ ಹೇಳ್ತಿದ್ದಾರೆ ನೋಡಿ ಲಕ್ಕಿ. ಸುಷ್ಮಾ ನೋಡಿ ಅವರದ್ದು ಸಹ ವೀಡಿಯೋಸ್ ಆಯಿತಾ. ಅವರದ್ದು ಇವತ್ತಿಗೆ 100 ಆಯಿತು ಸಬ್ಸ್ಕ್ರೈಬರ್ಸ್. ಇನ್ನು ಲೈವ್ಗೆ ಸಹ ಬರ್ತಾರಂತೆ, ನೋಟಿಫಿಕೇಶನ್ ಎಲ್ಲ ಆನ್ ಮಾಡಿಡಿ. ಅಕ್ಕ ತುಂಬ ನೆಟ್ ಇಶ್ಯೂ ಇದೆ, ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಎಂತ ರೌಂಡ್ ರೌಂಡ್ ತಿರುಗ್ತಾ ಉಂಟಾ ನಂದು ಹಾಗೆ. ಹೌದಲ್ಲ. ಓ ಚೇತು, ಓದಿಯೆಲ್ಲ ಆಯ್ತಾ? ನಾಯಿ ಬೊಗಳ್ತಿದ್ದೆ. ಲೈವ್ ಮ್ಯಾನೇಜ್ ಟೈಗರ್. ಅಕ್ಕ ಮ್ಯೂಟ್ ಇರುತ್ತೆ. ಓಕೆ ಓಕೆ, ಮಕ್ಕಳನ್ನು ಕರ್ಕೊಂಡು ಬನ್ನಿ ಆಯಿತಾ. ಲಕ್ಕಿ ಏನು ಇಲ್ಲ, ಎಂತ ಇಲ್ಲ. ಏನು ಚೇತನ, ಎಂತ ಅದು ಅರ್ಥ ಆಗಲಿಲ್ಲ ನನಗೆ. ಸ್ವಲ್ಪ ಅರ್ಧ ಅರ್ಥ ಆಯ್ತು, ಅರ್ಧ ಅರ್ಥ ಆಗಲಿಲ್ಲ. ಮನೆಗೆ ಬರಲಿ ಬೇಡ ಹಾಗೆಯಾ? ಹಾಗೆ ಗೊತ್ತಾಯ್ತು. ನಮ್ಮ ಟೈಗರ್ ಆಗಿ. ಓಕೆ 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 ರೂಪಾ, ನೋ ಪ್ರಾಬ್ಲಮ್. ನಾವು ಸಹ ಹಾಗೆ ಅಲ್ಲ, ಬ್ಯುಸಿ ಇರುವಾಗ ಲೈವಲ್ಲಿ ಇಡ್ತೇವೆ, ಏನಾದ್ರು ನಮ್ಮದು ಕೆಲಸ ಮಾಡ್ತಿರ್ತೇವೆ ಅರ್ಜೆಂಟಿಗೆ. ರೂಪಕ್ಕ ಊಟ. ರೂಪಕ್ಕ ಬ್ಯುಸಿ ಇದ್ದಾರೆ ಮಗ. ಅವರಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟಂತೆ, ಹಾಗೆ ಅವರು ಮ್ಯೂಟಲ್ಲಿ ಇರ್ತಾರೆ ಲೈವಲ್ಲಿ. ಸರಿ ಆಯ್ತಾ? ಓ ನೋಡು, ಚೇತನ್ ಬಂದದ್ದು ಲೈವ್ ಎಲ್ಲ ಇದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಲ್ಲ ಚೇತನ್. ಅಪ್ಪು ಸರ್ ಇದ್ದಾರಲ್ಲ, ಅಪ್ಪು ಸರ್ ಮುದ್ದು ಹುಡುಗ ಅಂತ ಚೇತನ್. ನಿಲ್ಲು, ನಿನಗೆ ನಾನು ಇದು ಕೊಡ್ತೇನೆ. ಲಕ್ಕಿ ಕನೆಕ್ಟ್ ಆಗ. ಅಕ್ಷತಕ್ಕ ಎಷ್ಟು ಚೆಂದ ಇದ್ದಿ ನೀವು, ಮಿಸ್ ಐಶ್ವರ್ಯ. ಅದು ಸ್ವಲ್ಪ ಸ್ವಲ್ಪ ಅಲ್ಲ, ಇದು ಜಾಸ್ತಿ ಆಯಿತು. ಅಕ್ಷತಕ್ಕ ಕುಂದಾಪುರ ಮೀನು ತಿಂದು ಬೆಳ್ಳಿಗೆ ಇದ್ದಿ. ಕುಂದಾಪುರ ಅಲ್ಲ, ಮಂಗಳೂರು ಮೀನು ತಿನ್ನೋದು ನಾವು. ಕುಂದಾಪುರಕ್ಕೆ ಹೋಗಿದ್ದೇನೆ, ಅಲ್ಲೆಲ್ಲ ಟೆಂಪಲ್ ಎಲ್ಲ ಉಂಟು. ನಮಗೆ ಕೊಲ್ಲೂರಿಗೆಲ್ಲ ಹೋಗಬೇಕಾದ್ರೆ ಕುಂದಾಪುರ ಆಗಿ ಹೋಗಬೇಕಲ್ಲ. ಟೈಗರ್ ಇದೆಯಾ ನಿಮ್ಮ ಮನೇಲಿ? ಹೌದು, ನಾವು ಟೈಗರ್ ಸಾಕಿದ್ದೇವೆ. ಎಲ್ಲರೂ ಡಾಗ್ ಸಾಕೋದು, ನಾವು ಟೈಗರ್ ಸಾಕಿದ್ದೇವೆ. ಬ್ಲ್ಯಾಕ್ ಟೈಗರ್ ನೋಡು, ತೋರಿಸ್ತೇನೆ. ಅದಕ್ಕೆಲ್ಲ ಕಾಣೋದಿಲ್ಲ ಅಂತಿದ್ರಲ್ಲಿ. ಮಂಗಳೂರು ಕುಂದಾಪುರ ಅಲ್ಲೇ ಬರುತ್ತೆ. ಹೌದೌದೌದು, ಸ್ವಲ್ಪ ಅಲ್ಲೇ ಬರುತ್ತೆ. ಕಾಣ್ತದಾ ನೋಡು, ಅದಕ್ಕೆಲ್ಲ ಭಯಂಕರ ವ್ಯವಸ್ಥೆ. ಟೈಗರ್ ಹಾಯ್ ಹಾಯ್ ಬನ್ ಟೈಗು, ಕಾಣ್ತದಾ? ಅದು ಬ್ಲ್ಯಾಕ್, ಅದು ಕಾಣಲಿಕ್ಕಿಲ್ಲ ನಿಮಗೆ. ಹಾಗೆ ಮಂಗಳೂರು ಕುಂದಾಪುರ. ಅಕ್ಷತಕ್ಕ ಏನು ಊಟ? ನನಗೆ ಮುದ್ದೆ ಮತ್ತು ಚಿಕನ್ ಸಾರು. ನಿಂಗೆ ಎಂತ? ಓದಿ ಆಯಿತಾ? ಇನ್ನು 2 ತಿಂಗಳುಂಟಾ ಎಕ್ಸಾಮಿಗೆ?
ಚೇತನನ್ನು ಕನೆಕ್ಟ್ ಆಗು, ಚೇತನ್ ಅಪ್ಪನ್ನು ಕನೆಕ್ಟ್ ಆಗಿ, ಇದು ಲಕ್ಕಿಯನ್ನು ಕನೆಕ್ಟ್ ಆಗಿ. ನೀನು ತರಕಾರಿ ಅಲ್ಲ, ಸಾರಿ ಆಯಿತಾ, ನೀನು ಚಿಕನ್ ಎಲ್ಲ ತಿನ್ನುವುದಿಲ್ಲಲ್ಲ. ಚಿಕನ್ ಏನಾ ನಿಂಗೆ ತಿನ್ನಲಿಕ್ಕೆ ಇಷ್ಟ ಇಲ್ವಾ? ನೀನು ಮೀನು ಮತ್ತು ಮೊಟ್ಟೆ ಮಾತ್ರ ಅಲ್ಲ ತಿನ್ನೋದು. ಒಂದು ಲೆಕ್ಕದಲ್ಲಿ ಒಳ್ಳೆ, ಚಿಕನ್ ತಿಂದರೆ ಹೆವಿ ಆಗ್ತದೆ. ಅದಕ್ಕೆ ನಾನು ಮುದ್ದೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಮನೇಲಿ ಚಿಕನ್ ಜಾಸ್ತಿ ಅಲ್ಲ, ಚಿಕನ್ ಫಿಶ್ ಎಲ್ಲ ಜಾಸ್ತಿ ಮಾಡೋದು. ಅದಕ್ಕೆ ನಾನು ಮುದ್ದೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಬ್ಯಾಲೆನ್ಸ್ ಆಗಲಿ ಅಂತ. ಸರ್ ಅಕ್ಟೋಬರ್ ವಿಲೇಜ್ ಅಕೌಂಟ್ ಪರೀಕ್ಷೆ. ಓ, ಇದು ಏನು ಮುಂದೆ ಮುಂದೆ ಹೋಗ್ತಾ ಉಂಟು ಎಕ್ಸಾಮ್ ಎಲ್ಲ? ಹೌದು, ಒಳ್ಳೇದಾಯಿತು, ಬೆಸ್ಟ್. ಅದೇ ಮೀನು ಮೊಟ್ಟೆ ತಿಂದರೆ ಸಾಕು. ಕೋಳಿಗಳೆಲ್ಲ ನೀವು ಸಹ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ರೇಟ್ ಜಾಸ್ತಿ ಆಗ್ತದೆ. ಲಕ್ಕಿ ಕನೆಕ್ಟ್ ಆಗು, ಮತ್ತೆ ಅವನು ರಿಟರ್ನ್ ಕೊಡ್ತಾನೆ. ಇಲ್ಲದ್ರೆ ನಾಳೆ ನಾನು ನೆನಪು ಮಾಡ್ತೇನೆ ಅವನಿಗೆ, ಆಯಿತಾ? ಹೌದಲ್ಲ, ಚುನಾವಣೆ ಆಯಿತು, ಅದಕ್ಕೆ ತಡವಾಯಿತು. ಹೌದೌದು, ಹಾಗೆ ಇರ್ಬೋದು. ಮತ್ತೆ ಬೇರೇನು ವಿಶೇಷ? ಚೇತನ್ದು ಯಾವಾಗ ಬರ್ಡೇ? ಲಕ್ಕಿದು ಯಾವಾಗ ಬರ್ಡೇ? ರೂಪ ಮತ್ತೆ ಹೇಳಿ, ಮ್ಯೂಟಲ್ಲಿದ್ದೀರಲ್ಲ. ಲಕ್ಕಿದು ಯಾವಾಗ ಬರ್ಡೇ? ಚೇತನ್ದು ಯಾವಾಗ ಬರ್ಡೇ? ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಗೋವಿಂದ, ನಮಃ ಶಿವಾಯ. ಹೋಗುದಾ? ಓಕೆ ಲಕ್ಕಿ, ಓಕೆ, ನೆಕ್ಸ್ಟ್ ಸಿಗುವ. ಓಕೆ, ಬಾಯ್. PDO 2007 ಪರೀಕ್ಷೆ ಆಯಿತು. ಇವಾಗ ಕಾಲ ಆಯಿತು, 7 ವರ್ಷ ಆಯಿತು. ಒಮ್ಮೆ ಬರೆದಿದ್ಯಾ ಎಕ್ಸಾಮ್ ನೀನು PDO? ನಿಂದು ರಿಮಿಕ್ಸ್ ಎಲ್ಲ ಒಳ್ಳೇದಾಗ್ತದೆಯಾ? ಫಿಲ್ಮ್ ಸಾಂಗ್ಸ್ ಎಲ್ಲ ರಿಮಿಕ್ಸ್ ಯಾವ ಸಾಫ್ಟ್ವೇರಲ್ಲಿ ಮಾಡೋದು ನೀನು? ಯಾವ ಆ್ಯಪಲ್ಲಿ ಮಾಡೋದು? ನನ್ನ ಹುದ್ದೆ ಕರೆಯೋಕ್ಕೆ 6-7 ವರ್ಷ ತಗೋತಾರೆ. ಹೌದಾ, ಇರಲಿ, ಸಿಗೋದಿದ್ರೆ ಸಿಗ್ತದೆ. ದೇವರ ಮೇಲೆ ಭಾರ ಹಾಕೋದು ಅಲ್ಲ. ನಾಳೆ ಲಕ್ಕಿಗೆ ಕನೆಕ್ಟ್ ಆಗಾಯ್ತಾ? ಈಗ ಆಗ್ತೀಯಾ? ಮತ್ತೆ ರಿಟರ್ನ್ ಕೊಡ್ತಾ ಅವರನ್ನು ಆದ ಭಯನ ಏನು ಹೇಳಿಲ್ಲ. ವಿಡಿಯೋ ಎಡಿಟಿಂಗ್ ಮತ್ತು ಮ್ಯೂಟ್ ಆ್ಯಪ್ಸ್, 2 ಆ್ಯಪ್ಸ್. ಮ್ಯೂಟ್ ಆ್ಯಪಾ? ಎಂಥದ್ದು ಅದು? ಆ್ಯಪ್ ಇದೆ ಹೆಸರಾ ಮ್ಯೂಟ್ ಅಂತ? ಜಯ ಜಯ ರಾಮ. ನೋಡು ನಮ್ಮ ಸಣ್ಣ ಗಾರ್ಡನ್, ನಮ್ಮ ಸಣ್ಣ ಗಾರ್ಡನ್ ನೋಡು, ಚಂದ ಚಂದ ಹೂಗಳಾಗಿದೆ ನೋಡು. ಇಂಗ್ಲೀಷ್ BA 2018 ಕಂಪ್ಲೀಟ್ ಆಗಿದೆ. ಇವಾಗ ನನಗೆ 28 ಏಜ್. ಓಕೆ, ಹೇಳಿದ್ಯಲ್ಲ ಅವತ್ತು. ಇರಲಿ, ಒಳ್ಳೆ ಕಲ್ತಿದೆಯಲ್ಲ. ನಮ್ಮ ವಿದ್ಯೆ ನಮಗೆ
ನಮ್ಮ ವಿದ್ಯೆ ನಮಗೆ ಲಾಸ್ಟ್ ತನಕ ಬರುವುದು ಅಲ್ಲ. ಮತ್ತೆ ತರುന്നിಲ್ಲ ಅಲ್ಲ. ಲಕ್ಷ್ಮಿ ಕೈ ಬಿಟ್ಟರೆ ಸರಸ್ವತಿ ಕೈ ಬಿಡುವುದಿಲ್ಲ ಅಂತೆಲ್ಲ ಅಲ್ಲ, ಕರೆಕ್ಟಾ? ಸೆಪ್ಟೆಂಬರ್ 29 ಸ್ಟಾರ್ಟ್. ಸೆಪ್ಟೆಂಬರ್ 29 ಸ್ಟಾರ್ಟಾ ಎಕ್ಸಾಮಾ? ನಮ್ಮ ಇಲ್ಲಿ ನೋಡು, ರೋಡ್ ಸೈಡೆ ಮನೆ ನಮ್ಮದು. ನೋಡಿ, ಈಗ ಒಂದು ಬಸ್ ಬರ್ತದೆ ನೋಡು, ಕಾಣ್ತದಾ? ನಮ್ಮದು ರೋಡ್ ಸೈಡ್ ಮನೆ ನೋಡು, ಬಂತು ಬಸ್. ಓ ಸೆಪ್ಟೆಂಬರ್ ಬರ್ಡೇ ನಂದು. ಓ ಹೌದಾ, ಸೆಪ್ಟೆಂಬರ್ ಬರ್ಡೇ ನಂದು ಅಕ್ಕ. 29ಗೆ ಏಜ್ ಸ್ಟಾರ್ಟ್ ಹಾಗೆಯ. ಸೆಪ್ಟೆಂಬರ್ 29 ಎಂತ ಸ್ಟಾರ್ಟ್ ಆಯಿತು ಅಂತ. ಸೆಪ್ಟೆಂಬರ್ 29 ಸೆಪ್ಟೆಂಬರಲ್ಲಿ ಎಷ್ಟು ಮಂದಿದು ಬರ್ಡೇ. ನನ್ನ ಮಗಳ ಬರ್ಡೇ ಮತ್ತು ತುಂಬ ಮಂದಿ ಇದ್ದಾರೆ ಸೆಪ್ಟೆಂಬರ್ನವರು. ಪುಣ್ಯನ ಫ್ರೆಂಡ್ಸ್ನವರ ಬರ್ಡೇ ಇಲ್ಲಿ ಹತ್ತಿರ ಎಲ್ಲ ಇದ್ದಾರೆ, ಅವರದೆಲ್ಲ ಹಾಗೆ. ಹಾಗೆಲ್ಲ ವಿಷಯಗಳು. ನೀನು ಯಾವಾಗ ಲೈವ್ ಮಾಡ್ತಿ ನೋಡು, ನಮ್ಮ ತುಳಸಿ ಕಟ್ಟೆ. ತುಳಸಿ ಕಟ್ಟೆ ನಮ್ಮದು. ಮೋಡ ಉಂಟು, ಎಷ್ಟು ಮೋಡ, ಎಲ್ಲ ಬಿಸಿಲಾಗಿ ಚಂದ ಇರ್ತದೆ ನಮ್ಮೆಲ್ಲ ವಾತಾವರಣ ಎಲ್ಲ. ರೋಡಲ್ಲಿ ಜನ ಹೋಗ್ತಾ ಇದ್ದಾರೆ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ जानकी वल्लभम. कौन कहते हैं ಭಗವಾನ್ ಆತೆ नहीं. ಯಾರಾದರೂ ಇದ್ದೀರಾ ಮೆಸೇಜ್ ಮಾಡಿರಿ. ನಮ್ಮ ಬೆಕ್ಕಿನ ಮರಿ ನೋಡು, ಬೆಕ್ಕಿನ ಮರಿ 3:30 ಆಗ್ತಾ ಬಂತಲ್ಲ. ನಮ್ಮ ಬೆಕ್ಕು ಪಿಗ್ಗು ಪಿಗ್ಗುಸೆ ನೋಡು, ಪಿಗ್ಗದು ಮಗಳ ಮಗ ಗೊತ್ತಿಲ್ಲ ನೋಡು. ಪಿಗು ಪಿಗು ಮ್ಯಾವ್ ಮ್ಯಾವ್. ಏನು ಬರ್ದಿದ್ದೆ? ನನ್ನ ಅಪ್ಪ ನೌಕರಿ 1993 ತನಕ ಫಸ್ಟ್ ನೌಕರಿ ಮಾಡಿದರು. ಅಮ್ಮ ಕುಂದಾಪುರ ಇದ್ದವರು. 1994 ಗುಲ್ಬರ್ಗ ಬಂದ್ವಿ. ಓಹೋ ಹೌದಾ, ಜೇವರ್ಗಿ ಬಂದ್ವಿ 2006 ತನಕ. ಜೇವರ್ಗಿ 2007 ಅಪ್ಪ ಹಾರ್ಟ್ ಅಟ್ಯಾಕ್ ಬಿಟ್ಟಿದ್ದಾರೆ. ನಾನು 5th ಸ್ಟ್ಯಾಂಡರ್ಡ್. ನೀನು 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಅಪ್ಪಂದು ಏಜ್ 47 ಆಗಿತ್ತಾಗ. ಇವಾಗ ಬಿಜಾಪುರ ಸೆಟ್ಲ್ ಇದ್ದೀವಿ. ಅಪ್ಪ ನೌಕರಿ, ಅಮ್ಮ ಬಂದಿದೆ. ಓಕೆ, ಹಾಂ. ಹಾಗೆ ನೀವು ಟ್ರಾನ್ಸ್ಫರ್ ಆಗ್ತಾ ಇರ್ತೀರಾ? ಈಗ ಅಪ್ಪನ ಕೆಲಸ ಸಿಕ್ಕಿದಲ್ಲ ಅಮ್ಮನಿಗೆ, ಹಾಗೆ ಅವರು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೇನಲ್ಲ. ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟಾ ಕೆಲಸ? कौन कहते हैं भगवान आते नहीं. ಹೌದಾ, ಓಕೆ. ಹಾಗೆ
ಟ್ರಾನ್ಸ್ಫರ್ ಆಗ್ತಾ ಇರ್ತದಲ್ಲ. ಸ್ಟೇಟ್ ಗೌರ್ಮೆಂಟಾ? ಹಾಂ. ಈಗ ನಿಮಗೆ 28 ಏಜ್ ಆದದ್ರಿಂದ ನಿಮಗೆ, ಆದರೆ ಈಗ ಅಮ್ಮ ಇದ್ದಾರಲ್ಲ ಡ್ಯೂಟಿಯಲ್ಲಿ, ಬಸ್ ಹೋಯ್ತು ನಮಗೆಲ್ಲ ಬಸ್ ಎಲ್ಲ ರಪ ರಪ ಸಿಗ್ತದೆ ಎಲ್ಲಿಗಾದ್ರೂ ಹೋಗಬೇಕಿದ್ರೆ. ಟಾಮಿ ಅಲ್ಲ, ಅದು ಟೈಗರ್. ಇದುವಾ ಬೆಕ್ಕ? ಬೆಕ್ಕು ಇದು ಪಿಗ್ಗು. ಬೆಕ್ಕನ ಹತ್ತಿರದಿಂದ ತೋರಿಸ್ತೇನೆ ನೋಡಿ. ಪಿಗು, ಪಿಗು ದಾ ಚೇತಂಡ ಪಾತೇನು ಗೋ. ಹಾಂ ಪಿಗು 4 ಮರಿ ಇಟ್ಟಿತ್ತು, 2 ಮರಿ ಇಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಇನ್ನೆರಡು ಮರಿ ಉಂಟು. ಓ, ಇಲ್ಲಿ ನೋಡು ಇನ್ನೊಂದು ಮರಿ. ಇದು ನೋಡಿ ಇಲ್ಲಿ ಮಲಗಿದೆ ಬೆಕ್ಕು ಮಲಗಿದೆ. ಓಯ್ ಮಿಯಾವ್. ಸ್ಟಡಿ ಟೈಮ್ ಆಯಿತು. ಓಕೆ, ಸಾಂಗ್ ಎಲ್ಲ ವಾಚಿಂಗ್ ಮಾಡಿ ಬಾಯ್. ಓಕೆ 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 ನಾನೆಲ್ಲ ನೋಡ್ತೇನೆ ನಿನ್ನ ವೀಡಿಯೋಸ್ ಎಲ್ಲ. ಇಷ್ಟ ಆದಕ್ಕೆ ಕಮೆಂಟ್ಸ್ ಹಾಕ್ತೇನೆ. ನಂದು ವೀಡಿಯೋ ಎಲ್ಲ ನೋಡಬೇಡ, ಕಮೆಂಟ್ಸ್ ಹಾಕ್ಬೇಡ ಆಯಿತಾ? ನೀನು ನೋಡೋದು ಸಹ ಇಲ್ಲ ನನ್ನ ವೀಡಿಯೋ ನೋಡಿದ್ಯಾ ಅಂತ. ನಾಳೆ ಒಂದು ಹಾಕ್ತೇನೆ ವೀಡಿಯೋ, ಶಾಪಿಂಗ್ ಹೋದದ್ದು ಮಗಳ ಜೊತೆ. ಅದಕ್ಕೆ ಫುಲ್ ಸಾಂಗೇ ಉಂಟು, ಅದಕ್ಕೆ ಎಂತ ಕಾಪಿರೈಟ್ ಬರದಿದ್ದರೆ ಸಾಕು. ಮೊನ್ನೆದು ವೀಡಿಯೋಗೆ ವ್ಯೂಸೇ ಬರಲಿಲ್ಲ. ಯಾಕೆ ಗೊತ್ತುಂಟಾ? 2 ಸಾರಿ ಕಾಪಿರೈಟ್ ಬಂತು. ಅದಕ್ಕೆ ನನ್ನ ಅಕ್ಕ ಹೇಳಿದರು, ಕಾಪಿರೈಟ್ ಬಂದರೆ ವ್ಯೂಸ್ ಬರೋದಿಲ್ಲ ಅಂತ. ಹೋಯ್ತು, ಆವತ್ತು ಬರೋದಷ್ಟು ವ್ಯೂಸ್ ಬಂದಿದೆ, ಅದಕ್ಕೆ ಕಮ್ಮಿ, ಫುಲ್ ಡಲ್ ಆಗಿದೆ. ಫಸ್ಟ್ ಟೈಮ್ ಅಷ್ಟು ಕಡಿಮೆ ವ್ಯೂಸ್ ಬರೋದು. ಓಕೆ ಅಕ್ಕ, ಸ್ಟಡಿ ಟೈಮ್ ಆಯಿತು. ಓದ್ಯಾ? ಓಕೆ ಬಾಯ್. ಸ್ವಲ್ಪ ಹೊತ್ತು ಇರ್ತೇನೆ. ಭಾರಿ ಸ್ಟಕ್ ಆಗ್ತಾ ಉಂಟು. दूर तक निगाहों में अकेले हुए
ಈ ಭೂಮಿ ಬಣ್ಣದ ನಗರ. ನಮಸ್ತೆ, ಯಾರಿದ್ದೀರಿ? ಏನಾದರೂ ಮೆಸೇಜ್ ಮಾಡಿ. ಪಂಚಮಿ ಪಂಚಮಿ ನೀನೇ ಪ್ರಾಣ, ನೀನೇ ಪ್ರಾಣ, ಕೆಟ್ಟ ಪಂಚಮಿ